ಇನ್ನು ಗ್ರಾಮವೊಂದರ ಗಡಿಯಲ್ಲಿ ಹಾಕಲಾದಂತಹ ಬ್ಯಾರಿಕೇಡ್ ಬಳಿ ಯುವಕನೋರ್ವ ಜಿಲ್ಲಾಡಳಿತದ ನಿಯಮವನ್ನು ಉಲ್ಲಂಘಿಸಿ ಗಲಾಟೆ ಮಾಡಿದ ವಿಡಿಯೋವೊಂದು ಈಗ ಭಾರಿ ವೈರಲ್ ಆಗುತ್ತಿದೆ. ಈ ವಿಡಿಯೋ ಉಡುಪಿ ಜಿಲ್ಲೆಯ ಕುಂದಾಪುರ ಕಂಬದಕೋಣೆ ಗ್ರಾಮದ ಗಡಿಯಲ್ಲಿ ನಡೆದಿರುವಂಥದ್ದು. ಕೆಲವು ದಿನಗಳ ಹಿಂದೆ ಕಂಬದಕೋಣೆ ಗ್ರಾಮವನ್ನು ಕೊರೋನಾ ಹೆಚ್ಚಳವಾಗಿರುವ ಹಿನ್ನೆಲೆಯಲ್ಲಿ ಸಂಪೂರ್ಣ ಲಾಕ್ಡೌನ್ ಮಾಡಲಾಗಿತ್ತು. ಅಲ್ಲದೆ ಗ್ರಾಮದ ವ್ಯವಸ್ಥಾಪನೆ ಅನ್ವಯ ಪ್ರವೇಶ ಮಾಡುವಂಥ ಗಡಿಗಳಲ್ಲಿ ಪೊಲೀಸ್ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿತ್ತು. ಅಲ್ಲಿಗೆ ಬಂದ ಗ್ರಾಮದ ಯುವಕನೋರ್ವ, ನೀವು ಎಲ್ಲರಿಗೂ ಒಂದೇ ನಿಯಮ ಮಾಡಿ, ಶ್ರೀಮಂತರಿಗೆ ನಿಮ್ಮ ನಿಯಮ ಅನ್ವಯ ಆಗುವುದಿಲ್ಲ, ಬಡವರಿಗೆ ಮಾತ್ರ ನಿಯಮವನ್ನು ಮಾಡ್ತೀರಿ, ರೂಲ್ಸ್ ಅಂದರೆ ಎಲ್ರಿಗೂ ಒಂದೇ ಅಂತ ಗಲಾಟೆ ಮಾಡಿದ್ದಾನೆ. ಈ ವೇಳೆ ಸ್ಥಳದಲ್ಲಿದ್ದ ಯುವಕನಿಗೆ ಹೊಡೆಯಲು ಮುಂದಾಗಿದ್ದು ಈ ವಿಡಿಯೋದಲ್ಲಿ ಕೂಡ ಇದೆ. ವಿಡಿಯೋದಲ್ಲಿ ಪೊಲೀಸ್ ಬ್ಯಾರಿಗೇಡ್ ಇದ್ದರೂ ಪೊಲೀಸರು ಇರಲಿಲ್ಲ. ಅಲ್ಲದೆ ಎಷ್ಟು ಜನ ಯುವಕರು ಗ್ರಾಮ ಕಾಯುವ ಅವಶ್ಯಕತೆ ಏನಿದೆ ಎನ್ನುವ ಪ್ರಶ್ನೆ ಕೂಡ ಸಾರ್ವಜನಿಕರಿಂದ ವ್ಯಕ್ತವಾಗಿದೆ. ಈ ಘಟನೆ ಸ್ಥಳದಲ್ಲಿ ಇದ್ದ ವ್ಯಕ್ತಿಯೊಬ್ಬ ವಿಡಿಯೋ ಮಾಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದಾನೆ. ವಿಡಿಯೋ ಇದೀಗ ಸಖತ್ ವೈರಲ್ ಆಗ್ತಾ ಇದೆ. ಯಾರಿಗೂ ಬಿಡುಕಿಲ್ಲ, ಪಂಚಾಯತ್ ರೂಲ್ಸ್ ಎಲ್ಲ ನೀವು ರೂಲ್ಸ್ ಅಲ್ದ, ಮತ್ತೆಲ್ಲ ನೀವು ರೂಲ್ಸ್ ಅಲ್ದ. ಮಾತಾಡ್ಬೇಡ ಅಂತ ಸರಿ, ಯಾರು ನೀನೇ ಮಾತಾಡ್ಬೇಡ, ಕೂಗುದಿಲ್ಲ. ಆಯ್ತು ಸರಿ, ಮತ್ ನಾವು ರಾಗು ಅಂದ್ರೆ ಬಂದ್ಬಿಡ್ತಾವ, ಅವ್ನ್ ಯಾರೋ ಬಂದ್ರು ಬಿಡ್ತಾವ, ಮತ್ತೆಲ್ಲರಿಗೂ ಬಿಡ್ತಾರೆ. ನಮ್ಗೆ ಯಾಕೆ ಬಿಡುದಿಲ್ಲ? ಬಡವರಿಗೆ ಯಾಕೆ ನೀವು ಬಡವರಿಗೆ ಯಾಕೆ ರೂಲ್ಸ್ ಮಾಡ್ತಾರೆ? ಯಾಕೆ ಮಾಡ್ತೀವಿ? ಎಂತಗಾನ ಇವ್ರು ಎಲ್ಲರಿಗೂ ರೂಲ್ಸ್ ಮಾಡುದ? ಬಡವರಿಗೆ ಮಾತ್ರ ಎಂತ ರೂಲ್ಸ್ ಮಾಡುದು ನೀವು? ನಿಮ್ಮಾಗ ನೀನ್ ಪಂಚಾಯತ್ ಅಲ್ಲ, ನೀನ್ ಅಗತ್ಯ ಅಲ್ಲ, ನೀನ್ ಯಾಕೆ ಮಾತಾಡ್ಕ? ನೀನ್ ಕಿರ್ಮಂಜಾಸ್ತಿ ಸೇರ್ತಾನ, ಹೋಗೋ ಅಧಿಕನೇ ಮಾತಾಡು. ನೀನ್ ಕಿರ್ಮಂಜ ಸೇರ್ತಾನ, ನೀನ್ ಕಂಬತ್ಕೊಂಡು ಸೇರ್ತಾನ ಅಲ್ಲ, ನೀನ್ ಕಂಬತ್ಕೊಂಡು ಪಂಚಾಯತಿಗೆ ಅಲ್ಲ. ಬಿಟ್ಟಾರ ಅವ್ರೆಲ್ಲ ಬಿಟ್ಟಾರ ಕಿರ್ಮೇಶ್ವರ ಪಂಚಾಯತ್, ಕಂಬತ್ಕೊಂಡು ಪಂಚಾಯತ್. ನೀ ಅದಕ್ಕೆ ಅನ್ಕ ಏನು ಗ್ಯಾಮ್ಕು ಇಲ್ಲ. ಇಲ್ಲೇ ನಿಂತ್ಕೊ, ನೀ ಎಲ್ಲ ಉತ್ತರ ಕೊಡ್ತೇವ. ನಾನು ಅವ್ರಿಗೋಸ್ಕರ ನಿಂತ್ಕೊಂಡು ನಾನು ಪಂಚಾಯತ್ ನಿಂತ್ಕೊಂಡು ಪಂಚಾಯತ್ ಕ್ಯಾಂಡಿಡೇಟ್ ಅಲ್ಲ ನಾನು.